ಉಡುಪಿಯ ಚಿತ್ತರಂಜನ್ ಸರ್ಕಲ್ ಬಳಿ ಇದ್ದಂತಹ ವಸತಿ ಗೃಹವೊಂದು ಕುಸಿದ ಪರಿಣಾಮ ಅದೀಗ ಅದನ್ನ ಸಂಪೂರ್ಣ ಕೆಡವುವಂತಹ ಕಾರ್ಯ ನಡೀತಾ ಇದೆ. ಈ ಮಧ್ಯೆ ಕಟ್ಟಡದಲ್ಲಿದ್ದ ಗುಜರಿ ಸಾಮಾನುಗಳನ್ನು ಅಲ್ಲೇ ದಾಸ್ತಾನು ಮಾಡಲಾಗ್ತಾ ಇದ್ದು ಅದನ್ನು ಶೀಘ್ರವಾಗಿ ತೆರವು ಮಾಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕಳೆದ ಸೆಪ್ಟೆಂಬರ್ 18ರಂದು ಉಡುಪಿ ನಗರದ ಚಿತ್ತರಂಜನ್ ಸರ್ಕಲ್ ಬಳಿ ಇರುವಂತಹ ಹಳೆಯ ವಸತಿ ಗೃಹವೊಂದು ಕುಸಿತ ಘಟನೆ ನಡೆದಿತ್ತು. ಸುರಕ್ಷತೆಯ ದೃಷ್ಟಿಯಿಂದ ನಗರಾಡಳಿತ ಸಾರ್ವಜನಿಕರು ವಾಹನಗಳು ಸಂಚರಿಸದಂತೆ ಸರ್ಕಲ್ನಲ್ಲಿ ತಡೆಬೇಲಿ ನಿರ್ಮಿಸಿತ್ತು. ತಡೆಬೇಲಿ ನಿರ್ಮಿಸಿ ಈವರೆಗೆ ಸುಮಾರು 45 ದಿನಗಳೇ ಕಳೆದಿದ್ರು. ಇದುವರೆಗೆ ತಡೆಬೇಲಿ ತೆರವು ಮಾಡುವಂತಹ ಕಾರ್ಯವನ್ನು ನಗರಸಭೆ ಮಾಡಿಲ್ಲ. ಚಿತ್ತರಂಜನ್ ಸರ್ಕಲ್ ರಸ್ತೆಯಲ್ಲಿ ಗುಜರಿ ಸಾಮಗ್ರಿಗಳನ್ನು ದಾಸ್ತಾನು ಮಾಡಲಾಗಿದೆ. ರಸ್ತೆಯು ಧೂಳುಮಯವಾಗಿದೆ. ಇಲ್ಲಿ ಸಂಚಾರಕ್ಕೂ ಕೂಡ ತೊಂದರೆಯಾಗ್ತಾ ಇದೆ. ಕಟ್ಟಡವನ್ನು ನೆಲಸಮಗೊಳಿಸುವ ಆಮೆಗತಿಯ ಕಾಮಗಾರಿಯನ್ನು ನೋಡಿದ್ರೆ ಮತ್ತೆ 1 ತಿಂಗಳು ಸರ್ಕಲ್ನಲ್ಲಿ ತಡೆಬೇಲಿ ಶಾಶ್ವತ ಅನ್ನುವ ಹಾಗೆ ಗೋಚರಿಸ್ತಾ ಇದೆ. ತಕ್ಷಣವೇ ಇಲ್ಲಿನ ಸರ್ಕಲ್ ಅನ್ನ ಸುವ್ಯವಸ್ಥೆಗೊಳಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ.